ವಿಶಾಲ ಕೆಸರುಗದ್ದೆಯೊಂದು ಜನರು ನೋಡ್ತಾ ಇದ್ದಂತೆ ಹಚ್ಚ ಹಸಿರಾಗಿ ಬದಲಾಗಿದ್ದು ಭತ್ತದ ಪೈರುಗಳು ಅಲ್ಲಿ ನಳನಳಿಸಿದೆ. ಹಾಗಂತ ಇದನ್ನು ಪ್ರಕೃತಿಯಲ್ಲಿ ನಡೆದ ವಿಸ್ಮಯದ ಘಟನೆಯಂತೂ ಖಂಡಿತ ಅಲ್ಲ. ಯಾಕಂದ್ರೆ ಈ ರೀತಿ ಕೆಸರುಗದ್ದೆಯನ್ನ ಭತ್ತದ ನಾಟಿ ಹಸಿರು ಮಾಡಿದ್ದು ಕಾಲೇಜು ವಿದ್ಯಾರ್ಥಿಗಳು. ಅದೊಂದು ಕಲರ್ಫುಲ್ ನಾಟಿ ಕಾರ್ಯವಾಗಿದ್ದು ಈ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಗದ್ದೆಗೆ ಇಳಿದು ನಾಟಿ ಮಾಡಿದ 750 ವಿದ್ಯಾರ್ಥಿಗಳು. ಕೆಸರು ಗದ್ದೆಯಲ್ಲಿ ಹಸಿರು ರಂಗೋಲಿ ಬಿಡಿಸಿದ ಯುವ ಸಮೂಹ. ಕಾಲೇಜು ವಿದ್ಯಾರ್ಥಿಗಳ ನಾಟಿ ಕಾರ್ಯಕ್ಕೆ ಸಾಕ್ಷಿಯಾದ ಉಜಿರೆ ಗ್ರಾಮ. ಹೀಗೆ ತಲೆಯ ಮೇಲೆ ಮುಟ್ಟಾಳೆ, ಸೊಟ್ಟಕ್ಕೊಂದು ಬೈರಾಸು ಧರಿಸಿದ ಯುವಕರು ಒಂದೆಡೆಯಾದರೆ, ಬಣ್ಣ ಬಣ್ಣದ ಸೀರೆಗಳ ಸಮವಸ್ತ್ರ ಧರಿಸಿ ತಲೆಗೆ ಮುಟ್ಟಾಳೆ ಇಟ್ಟುಕೊಂಡು ಯುವತಿಯರು ಒಂದು ಕಡೆ. ಒಂದಷ್ಟು ಯುವಕರು ತಲೆ ಮೇಲೆ ನೇಜಿ ಹೊತ್ತುಕೊಂಡು ಹೋದರೆ, ಇನ್ನೊಂದಷ್ಟು ಜನ ನೇಜಿಯನ್ನ ಗದ್ದೆಯ ಅಲ್ಲಲ್ಲಿ ಇರಿಸ್ತಾ ಇದ್ರು. ಯುವಕರ ಈ ಕೆಲಸ ಮುಗಿಯುತ್ತಿದ್ದಂತೆ ಊರಿನ ಒಂದಷ್ಟು ಹಿರಿಯ ಅನುಭವಿಗಳ ಸಲಹೆಯಂತೆ ಈ ವಿದ್ಯಾರ್ಥಿಗಳು ನಾಟಿ ಕಾರ್ಯ ನಡೆಸಿದ್ದಾರೆ. ಉಜಿರೆಯ ಅನಂತೋಡಿ ಎಂಬಲ್ಲಿ ಯುವಸಿರಿ ಎಂಬ ಹೆಸರಿನಲ್ಲಿ ಇಂತಹ ಒಂದು ಐತಿಹಾಸಿಕ ಕ್ಷಣವನ್ನ ಇಲ್ಲಿನ ಬದುಕು ಕಟ್ಟೋಣ ಬನ್ನಿ ಎಂಬ ಸೇವಾ ಟ್ರಸ್ಟ್ ಆಯೋಜಿಸಿತ್ತು. ಬೆಳಾಲಿನ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅನಂತೋಡಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಈ ನಾಟಿ ಕಾರ್ಯ ನಡೆದಿದೆ. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸುಮಾರು 750 ವಿದ್ಯಾರ್ಥಿಗಳು ಈ ನೇಜಿ ನಾಟಿಯಲ್ಲಿ ಭಾಗವಹಿಸಿ ದಾಖಲೆ ಬರೆದಿದ್ದಾರೆ. ಇತ್ತೀಚಿನ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಈ ಗದ್ದೆ ಅಥವಾ ಕೃಷಿ ಹೇಗೆ ನಡೀತದೆ ಅಂತ ಹೇಳುವ ಸಂಪೂರ್ಣವಾದ ಅರಿವು ಅಥವಾ ಮಾಹಿತಿ ಸಿಗುವುದಿಲ್ಲ. ಅವರು ಹೆಚ್ಚಾಗಿ ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಪುಸ್ತಕದಲ್ಲಿ ನೋಡಿರ್ತಾರೆ. ಆದರೆ ಗದ್ದೆಗೆ ಇಳಿದು ಕೃಷಿ ಮಾಡುವಂತಹ ಸಂದರ್ಭ ಬಹಳ ಕಡಿಮೆ ಸಿಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಜೊತೆಯಾಗಿ ಸೇರಿಸಿ ಈ ಸಂಘ ಬದುಕು ಕಟ್ಟೋಣ ತಂಡದವರು, ರೋಟರಿ ಎಲ್ಲರೂ ಸೇರಿ ಅವರನ್ನು ಗದ್ದೆಗೆ ಇಳಿಸಿ ಮೈ ಕೈಯಲ್ಲಿ ಎಲ್ಲ ಕೆಸರು ಮಾಡಿ ಒಂದು ಕೃಷಿ ಹೇಗೆ ಆಗ್ತದೆ ಅಂತ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಭೂಮಿ ಇದ್ದರೂ ಯುವ ಜನರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ. ಅದರಲ್ಲೂ ಗದ್ದೆ ನಾಟಿ ಕಾರ್ಯವಂತೂ ಮಾಡುವವರೇ ಇಲ್ಲದಂತಾಗಿದೆ. ಹೀಗಾಗಿ ಯುವ ಜನರಿಗೆ ಈ ಬಗ್ಗೆ ಆಸಕ್ತಿ ಮೂಡಿಸುವ ಸಲುವಾಗಿ ಬದುಕು ಕಟ್ಟೋಣ ಬನ್ನಿ ಟ್ರಸ್ಟ್ ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ಕೆ ಮುಂದಾಗಿದೆ. ಈ ಹಿಂದೆಯೂ ಇದೇ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ನಾಟಿ ಮಾಡಿದ್ದು ಆ ಪೈರುಗಳು ಫಸಲಿನೊಂದಿಗೆ ನಳನಳಿಸುತ್ತಿದ್ದು ಕಟಾವಿಗೂ ಬಂದಿದೆ. ಈ ಬೆಳೆ ಮುಂದೆ ದೇವರ ನೈವೇದ್ಯ ಹಾಗೂ ಅನ್ನದಾನಕ್ಕೆ ಬಳಕೆ ಆಗಲಿದ್ದು ವಿದ್ಯಾರ್ಥಿಗಳ ಶ್ರಮ ನೂರಾರು ಜನರ ಹಸಿವು ತಣಿಸಲಿದೆ. ನಾವು ಸಮಾಜದಲ್ಲಿ ಸುಮಾರು 10 ವರ್ಷದಿಂದ ಈ ಬದುಕು ಕಟ್ಟೋಣ ತಂಡವನ್ನು ಕಟ್ಟಿಕೊಂಡು ಇತರ ಬೇರೆ ಬೇರೆ ರೀತಿಯ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿವೆ. ಇವತ್ತು ಯುವ ಜನತೆಯನ್ನು ಅಂದರೆ ಕೃಷಿ ಹೇಳುವುದು ದೇಶದ ಸಂಪತ್ತು, ಅದನ್ನು ಉಳಿಸುವ ದೃಷ್ಟಿಯಲ್ಲಿ ಯುವ ಜನತೆ ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರ ಯುವ ಸಿರಿ, ಯುವ ಅಂದರೆ ಯುವ ಜನತೆ, ಸಿರಿ ಅಂದರೆ ಸಂಪತ್ತು. ಯುವ ಸಿರಿ ಎನ್ನುವ ಕಾರ್ಯಕ್ರಮದ ಮುಖಾಂತರ ಇವತ್ತು ಬೃಹತ್ ಒಂದು ನೇಜಿ ನಾಟಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಹೇಗೆ ಉಂಟು ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಸುಮಾರು 500 ಮಂದಿ ವಿದ್ಯಾರ್ಥಿಗಳು ಇವತ್ತು ತೊಡಗಿಸಿಕೊಂಡೆ. ಇದು ಸುಮಾರು 1 ತಿಂಗಳ ಹಿಂದೆಯಿಂದಲೇ ಪ್ರಾರಂಭ ಆಗಿದೆ. ಪ್ರಾರಂಭಿಕ ಹಂತದಿಂದ, ಯಾಕಂದರೆ ಬೀಜ ಬಿತ್ತನೆಯಿಂದ ಪ್ರಾರಂಭ ಆಗಿ ಮತ್ತು ಇದು
ಕೊಯ್ಲಿನವರೆಗೆ ಮತ್ತು ಭತ್ತವನ್ನು ಮಿಲ್ಲಿಗೆ ಹಾಕಿ ಅಕ್ಕಿ ಆಗುವವರೆಗೆ ನಿರಂತರವಾಗಿ ವಿದ್ಯಾರ್ಥಿಗಳು ಜೊತೆಯಾಗಿರುತ್ತದೆ. ಮತ್ತು ಅಕ್ಕಿ ಆದ ನಂತರ ಅದನ್ನು ಅಕ್ಕಿ ಮುಡಿ ಅಂತ ಹೇಳ್ತಾರೆ, ಆ ಮುಡಿ ಕಟ್ಟುವ ವಿಧಾನವನ್ನು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡೋ ಕೆಲಸವನ್ನು ಮಾಡ್ತೇವೆ. ಅದರ ನಂತರ ಬಂದಂಥ ಏನು ಅಕ್ಕಿ ಉಂಟು ಅದನ್ನು ದೇವಸ್ಥಾನಕ್ಕೆ ನೈವೇದ್ಯಕ್ಕೋಸ್ಕರ ಬೇರೆ ಬೇರೆ ದೇವಸ್ಥಾನಗಳಿಗೆ ಸಮರ್ಪಣೆ ಮಾಡ್ತಿದ್ದೇವೆ. ವಿದ್ಯಾರ್ಥಿಗಳ ಈ ನೇಜಿ ನಾಟಿ ಕಾರ್ಯಕ್ಕೆ ಊರವರು ಕೈ ಜೋಡಿಸಿದ್ದು ಯುವಸಿರಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಒಂದು ಕಡೆ ಹಿರಿಯರಿಂದ ಮಕ್ಕಳಿಗೆ ಕೃಷಿ ಪಾಠದ ಜೊತೆಗೆ ತಮ್ಮ ಕೃಷಿ ಸಂಸ್ಕೃತಿಯನ್ನ ಉಳಿಸುವ ಜಾಗೃತಿಯನ್ನ ಮೂಡಿಸಲಾಗಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಈ ಮೂಲಕ ಯುವ ಜನತೆಗೆ ಹೊಸ ಪಾಠ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7.